ಅಶೋಕ್ ಅವರು ಬಂದಿರೋ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಬಂದಿರೋ, ಸ್ವತಃ ಸ್ಪೀಕರ್ ಅವರು ಕೂಡ ಬಂದಿರೋ. ಆ ಸಂದರ್ಭದಲ್ಲಿ ಮನವೊಲಿಸುವಂಥ ಒಂದು ಕೆಲಸ ಆಯಿತು. ಯಾವ ಕಾರಣಕ್ಕೋಸ್ಕರ ಅವರ ಮನವೊಲಿಕೆ ಮಾತುಗಳು ನಿಮಗೆ ಇಷ್ಟ ಆಗಲಿಲ್ಲ? ಅವರು ನಮ್ಮ ಪಾಪ ಎಲ್ಲ ಕಡೆ ನೋಡಿ ನಮಗೆಲ್ಲ ಚೆನ್ನಾಗಿ ನೋಡ್ಕೊಡಿರ್ತೆಲ್ಲ ಈಗ ವ್ಯವಸ್ಥೆ ಮಾಡಿದ್ದಾರೆ. ಅದರೇನು ತಗರಲ್ಲೇನಿಲ್ಲ. ನಾವು ಅವರೆಲ್ಲ ಧರಣ ಮಾಡಿದಾಗ ನಾವು ಮಾಡಿದ್ದು. ಇದು ನಮ್ಮ ಅವರ ವೈಯಕ್ತಿಕವಾದ ವಿಚಾರ. ಇದು ರಾಷ್ಟ್ರಕ್ಕೆ ಸಂಬಂಧಪಟ್ಟಂಥ ವಿಚಾರ, ರಾಷ್ಟ್ರ ಧ್ವಜದ ವಿಚಾರ. ರಾಷ್ಟ್ರ ಧ್ವಜಕ್ಕೆ ಎಂತೆಂಥ ತ್ಯಾಗ ನಿಮ್ಮ ತಂದೆ ತಾಯಿಂದಿರು, ನಮ್ಮ ತಂದೆ ತಾಯಿಂದಿರು, ನಮ್ಮ ಹಿರಿಯರು ಎಲ್ಲ ಮಾಡಿದ್ದಾರೆ ಅಂತ ಗೊತ್ತಿದೆ. ಇದು ದೇಶದ ಒಂದು ಗೌರವದ ಪ್ರಶ್ನೆ. 135 ಕೋಟಿ ಜನರ ಒಂದು ಸ್ವಾಭಿಮಾನದ ಪ್ರಶ್ನೆ. ಒಂದು ರಾಷ್ಟ್ರ ಧ್ವಜ ಇರ್ತದೆ, ಮೇಲೆ ಕಾರ್ತದೆ ಅಂದ ತಕ್ಷಣ ನಿಮ್ಮ ಮೈಯೆಲ್ಲ ರೋಮಾಂಚನ ಆಗ್ತದೆ. ಅಂಥ ಧ್ವಜನೇ ತೆಗೆದುಹಾಕ್ಬಿಟ್ಟು ನಾನು ಕೇಸರಿ ಧ್ವಜ ಹಾಕ್ತೀನಿ ಅಂತ ಹೇಳೋದು. ನಾವು ಕಾಂಗ್ರೆಸ್ಸಿಗರು ಈ ಧ್ವಜವನ್ನು ತಂದುಕೊಟ್ಟವರು, ಈ ಸ್ವಾತಂತ್ರ್ಯ ತಂದುಕೊಟ್ಟವರು, ನಾವು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗ್ತದೆ. ಅಲ್ಲ, ನಿಮ್ಮ ಇಂಥ ಒಂದು ವಿಚಾರಕ್ಕೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಆ ಕಾಂಗ್ರೆಸ್ ನಾಯಕರುಗಳು ಅಹೋರಾತ್ರಿ ಧರಣಿಯನ್ನು ಕೂಡ ಮಾಡಿದ್ರು. ಇವತ್ತು ನಿನ್ನೆ ಇಡೀ ರಾತ್ರಿ ಸದನದಲ್ಲಿದ್ದರು. ಕೆಪಿಸಿಸಿ ಅಧ್ಯಕ್ಷರಾದ ಬಳಿಕ ಒಂದು ಕಡೆ ಸಂಘಟನೆ, ಮತ್ತೊಂದು ಕಡೆ ಸದನದ ಒಳಗಡೆಯೂ ಕೂಡ ಭಾಳಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ರಿ. ಈಶ್ವರಪ್ಪ ಅವರ ರಾಜೀನಾಮೆ ತೆಗೆದುಕೊಡೋವರೆಗೂ ಹಾಗಾದರೆ ಕಾಂಗ್ರೆಸ್ ಕೈ ಬಿಡೋದಿಲ್ವಾ ಈ ಘಟನೆಯನ್ನು? ರಾಜೀನಾಮೆ ತಗೊಳ್ಳಿ ಅಂತ ಹೇಳ್ತಾರೆ, ಅದಕ್ಕೆ ಅವನ್ನ ಸ್ಯಾಕ್ ಮಾಡಿ ಅಂತ ಹೇಳ್ತಾರೆ, ವಜಾ ಮಾಡಿ ಅಂತ ಹೇಳ್ತಾರೆ. ವಜಾ ಮಾಡಬೇಕು. ಇದು ರಾಜೀನಾಮೆ ತಗೊಳ್ಳೋದಲ್ಲ, ವಜಾ ಮಾಡಬೇಕು. ಅವ್ರು ಮಾಡಿದಂಥ ವಿಚಾರ. ಏಕೆಂದರೆ ಇದು ಮುಖ್ಯಮಂತ್ರಿ ಪ್ರಮಾಣ ವಚನ ತಗೋಬೇಕಾದ್ರೆ ಏನು ಹೇಳಿದ್ದಾರೆ? ನಾನು ಸಂವಿಧಾನವನ್ನು ಕಾಪಾಡ್ತೇನೆ, ಈ ದೇಶದ ಗೌರವ ಕಾಪಾಡ್ತೇನೆ ಎಲ್ಲ ಹೇಳಿದ್ದಾರೆ. ಅದು ನಮ್ಮ ಗವರ್ನರ್ ಅವರಿಬ್ಬರು ಆ ಕೆಲಸ ಮಾಡಬೇಕು ಅಲ್ಲ. ಈಗ ಈಶ್ವರಪ್ಪನ ಸುದ್ದಿ ಇಲ್ಲ. ನಿನ್ನೆ ಮುಖ್ಯಮಂತ್ರಿ ಅವರು ಹೇಳಿದ್ದಾರೆ, ಮತ್ತೊಂದು ಕಡೆ ಈಶ್ವರಪ್ಪ ಅವರು